ಸೊಲ್ಮೆಲು ನಮ್ಮ ಕುಡ್ಲ ತೊಡು ವಾರ್ತೆಲು ಇತ ವಾರ್ತೆದ ವಿವರ ನಮ್ಮ ಕುಡ್ಲ ಚಾನಲ್ದ ಕೃಷಿ ಖುಷಿ ಇಸೇಸ ಕಾರ್ಯಕ್ರಮ ನೂದನೆ ವಾರಗೂ ಪಜ್ಜಿದಿನ ಪೊರ್ತುಡು ಬುಧಾರ ಕುಡ್ಲದ ಪ್ರಭವನಡು ಶತಕ ಸಂಭ್ರಮ ನಡಪಾಂಡು ನಮ್ಮ ಕುಡ್ಲ ಚಾನಲ್ ಕೃಷಿ ಖುಷಿ ಪಂಪನ ಇಸೇಸ ಕಾರ್ಯಕ್ರಮನು ವಾರ ವಾರ ಪ್ರಸಾರ ಮಲ್ತೊಂದು ಬೆನ್ನಿ ಸಾಗುಲಿಡು ಉಪ್ಪುನ ಬಿಡ್ಸೆರೆನ್ ಇಸೇಸ ಸಾಧನೆ ಮಲ್ತಿನಕ್ಲಿನ ಟಿವಿಡ್ ಸಮಾಜಗೂ ಪೊಲಬ್ ಮಲ್ತು ಕೊರೊಂದಿತ್ತದು ಆ ಕಾರ್ಯಕ್ರಮ ಸೊನ್ಪತ್ತ ಓರ್ಮ ವಾರ ಕರಿದು ನೂದೇಕ್ ಪಜ್ಜ ದಿನಗ ಕೃಷಿ ಖುಷಿ ಶತಕ ಸಂಭ್ರಮ ಪಂಪನ ಕಾರ್ಯಕ್ರಮನು ಬುಧಾರ ಕುಡ್ಲದ ಪುರಭವನಡು ನಡಪಾಂಡು ಕೃಷಿ ಖುಷಿ ಕಾರ್ಯಕ್ರಮ ನಡಪಾದ ಕುರ್ಪನ ಕಾಲೇಜ್ ಉಪನ್ಯಾಸಕರ ಪ್ರದೀಪ್ ಉಪಾಧ್ಯಾಯರು ಬಿನ್ನೆರೆ ನೆತ್ಕೊಂಡು ಸುರುತಾ ಪಾತ್ರ ಪಂಡದ ರಡ್ಡು ಸರತ ಇರುವ ಡಿಸೆಂಬರ್ 14 ಈ ಕಾರ್ಯಕ್ರಮ ಶುರು ಮಲ್ತದ ಕೃಷಿಟ್ ಇಸೇಸ ಸಾಧಕರೇನು ರೈತರೇನು ಸಮಾಜಗೂ ಪೊಲಬ್ ಮಲ್ತು ಕೊಡ್ತಾ ಪಾಲ್ದೆತ್ತೊನ್ನ ಮಾತರಿಗಳ ಸೊಲ್ಮೆ ಸಂದಾವೆಂದು ಪಂಡಿರ ಬಿನ್ನೆರ್ನ ಒಟ್ಟು ಸಿರಿಗಡು ಬ್ಯಾಂಕ್ ಆಫ್ ಬರೋಡದ ಜನರಲ್ ಮ್ಯಾನೇಜರ್ ಶ್ರೀಮತಿ ಗಾಯತ್ರಿ ರವಿಚಂದ್ರನ್ ಕಾರ್ಯಕ್ರಮ ಉದಿಪನ ಮಲ್ತಿರ ಮೈಕ್ರೋಬೆ ಅಗ್ರಟೆಕ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರದ 4 ಜಿಲ್ಲೆಲನ ಜವಾಬ್ದಾರಿತ್ವವನ್ನ ಶ್ರೀಕಾಂತ್ ದೈಕ್ ನಿರ್ಮೈತದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಬೆಂಗಳೂರದ ನಿರ್ದೇಶಕರ ಡಾಕ್ಟರ್ ಅಶೋಕ್ ಆಲೂರು ಪಾತಿರ್ದ ಭಾರಿ ಅರ್ಥದಿಂಜಿದಿ ಕಾರ್ಯಕ್ರಮನು ನಮ್ಮ ಕುಡ್ಲ ಮಲ್ತದಂಡ ಸಾರ ವರ್ಷಲಿನ ಇತಿಹಾಸಡು ಕೃಷಿ ಭಾರತದ ಬೆರಿಮುಲ್ಲಾದುಂಡು ನಮ್ಮಲ್ಪ ಒರ್ಂಬ ಸಿರಿಧಾನ್ಯಲಿನ ಐತಿಹಾಸಿಕವಾದ ಬುಲೆಪಾವೊಂದು ಬೈದಿರ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆದುಂಡು ನಮ್ಮ ದೇಶ ಸಿರಿಧಾನ್ಯ ಬುಲೆಪುನೇಟ್ 40% ದಾತಿತ್ತದೆ ಇತ್ಯಾವು 20% ಜೈತನಂದು ಪಂಡಿರ ದೇಶದಲ್ಲಿ ಇವುಗಳನ್ನು ಪ್ರಚಲಿತಗೊಳಿಸ್ತಕ್ಕಂಥ ಏನು ಪ್ರಯತ್ನಕ್ಕೆ ನಮ್ಮ ಕೂಡ ನಾಂದಿಯಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಈ ಭಾಗದ ಎಲ್ಲ ಜನರಿಗೆ ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಆ ಒಂದು ವಿಚಾರಕ್ಕೆ ಸಂಬಂಧಿಸ್ತಕ್ಕಂಥ ಎಲ್ಲ ಏನು ಬೆಂಬಲ ಇದೆ ಮಾಹಿತಿ ಇದೆ ನಾವು ಕೂಡ ನಮ್ಮ ಸಮಯವನ್ನು ನಮ್ಮ ಒಂದು ಇರ್ತಕ್ಕಂಥ ಸ್ವಲ್ಪ ಅನುಭವವನ್ನು ಕೂಡ ಅದರಲ್ಲಿ ದಾಸೋಹ ಮಾಡುವ ಮುಖಾಂತರ ಇಡೀ ನಾಡಿಗೆ ಈ ಮಾಹಿತಿಯನ್ನು ಹಂಚುವ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು 2-3 ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವಾಹಿನಿ ಎಲ್ಲ ಮುಖ್ಯಸ್ಥರಿಗೆ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸ್ತಕ್ಕಂಥ ಎಲ್ಲರಿಗೆ ಇಲ್ಲಿ ಹಿರಿಯರಿದ್ದಾರೆ ನಮ್ಮ ಜೊತೆಗೆ ಸೊ ಅವರೆಲ್ಲರೂ ಕೂಡ ಶಿವಪ್ರಕಾಶ್ ಅವರಿದ್ದಾರೆ, ಶ್ರೀಯುತ ನಾಯಕರವರಿದ್ದಾರೆ, ಡಾಕ್ಟರ್ ಆಚಾರ್ ಅವರಿದ್ದಾರೆ. ಈ ಒಂದು ವಿಚಾರಗಳಲ್ಲಿ ಅವರೂ ಕೂಡ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದರಲ್ಲಿ ತನ್ನ ಸ್ವಪ್ರಯತ್ನದ ಮುಖಾಂತರ ಸದ್ವಿಚಾರಗಳನ್ನು ಜನರಿಗೆ ಹಂಚುವಂಥ ಶ್ರೀಕಾಂತ್ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಚಂದ್ರಶೇಖರ್ ಬಕ ಕೃಷಿ ಖುಷಿ ಕಾರ್ಯಕ್ರಮ ನಡಪಾದ ಕುರ್ಪನ ಪ್ರದೀಪ್ ಉಪಾಧ್ಯಾಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರ ಸಾಧಕರಾಯಿನ ರೈತರಿಗೆ ಈ ಪೊರ್ತುಡು ಮರ್ಯಾದೆ ಮಲ್ತಂಡ ಕಾರ್ಯಕ್ರಮ ಉದಿಪನ ಮಲ್ತಿನ ಗಾಯತ್ರಿ ರವಿಚಂದ್ರನ್ ಪಾತಿರ್ದ ಸಿನಿಮಾ ಮನರಂಜನೆ ಪಂಡದ ಅವಿನಯ ತೂಪನ ಪೊರ್ತುಡು ನಮ್ಮ ಕುಡ್ಲ ಕೃಷಿ ಬಗೆಟ್ 8 ಕಾರ್ಯಕ್ರಮ ಕೊರೊಂದುಂಡು ಅವು ನೂದೇಕ ಮುಟ್ಟಿನವು ಪೆರ್ಮೆದ ಸಂಗತಿ ಭಾರತ ಕೃಷಿ ದೇಶ ನಮ್ಮ ಕುಡ್ಲ ಚಾನಲ್ಡ್ ಕೃಷಿಕರಿಗೆ ಸಹಾಯ ಮಲ್ತೊಂದುಂಡು ನಮ್ಮ ಕುಡ್ಲದ ಸಾಧನೆಗೆ ಮೆಚ್ಚುಗೆ ಅಂದು ಪಂಡಿರ. I am very happy to say that our bank is having foundation VRDF. That means Vijaya Rural Development Federation. Foundation. We are having that society with us, and we have revived that. We are happy and proud to say that we have revived that foundation after 2.5 years after the merger, and it started its working. And we are having a village development council through this foundation, which will have all the farmers as its members in the rural and semi-urban and urban areas through our 384 branches. So please utilize the services of this foundation in a better manner, and we are having a corpus fund, and the interest is being spent for the development of the farmers. So please use the services of this VRDF in an efficient manner so that all the farmers will get benefit out of it. ಶಾಸಕರ ವೇದವ್ಯಾಸ ಕಾಮತ್
ಫಿಶರೀಸ್ ಕಾಲೇಜ್ ಕುಡ್ಲದ ಡೀನ್ ಡಾಕ್ಟರ್ ಶಿವಕುಮಾರ ಮಗದ, ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಟಿಜೆ ರಮೇಶ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕೆಂಪೇಗೌಡ, ಪಶುಪಾಲನೆ ಬಕ ಪಶು ವೈದ್ಯ ಇಲಾಖೆದ ಒತ್ತು ನಿರ್ದೇಶಕರು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಬಿನ್ನೆರಾದ ಪಾಲ್ಗೊಂಡರು. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ, ಮಾರ್ಕೆಟಿಂಗ್ ವಿಭಾಗದ ಸುದರ್ಶನ್ ಮೂಡಬೆದ್ರೆ ಪಾಲ್ಪಡೆದಿತ್ತರ. ನಿತಿನ್ ಸಾಲಿಯಾನ್ ಕಾರ್ಯಕ್ರಮ ಸುಧಾರ್ತಿರ. ಮೀನು ಸಾಗವನ ಲಾರಿ ಒಂಜಿ ಡ್ರೈವರ್ನ ಗೋಸ್ಪರಿಡ್ದವರ ಕಾರ್ ಒಂಜೆ ಕೇಳ್ತದ ಮೂವೇರೆಗ್ ಒಂದೊಂದು ಪೆಟ್ಟಾದ ಅಪಾಯರ್ದು ಬಚಾವಾಯಿನ ಸಂಗತಿ ಮುಲ್ಕಿ ಕೈತಲ್ದ ರಾಷ್ಟ್ರೀಯ ರಾಜಮಾರ್ಗ ಅಶ್ಪತ್ತಾಜೇತ ಪಡುಪಣಂಬೂರು ಕಿನ್ನ ಸಂಕದ ಕೈತಲ್ ಅಂಗಾರ ನಡತದಂಡ. ಮೀನು ಸಾಗವನ ಲಾರಿ ಒಂಜಿ ಡ್ರೈವರ್ನ ಗೋಸ್ಪರಿಡ್ದವರ ಕಾರ್ ಒಂಜೆ ಕೇಳ್ತದ ಮೂವೇರೆಗ್ ಒಂದೊಂದು ಪೆಟ್ಟಾದ ಅಪಾಯರ್ದು ಬಚಾವಾಯಿನ ಸಂಗತಿ ಮುಲ್ಕಿ ಕೈತಲ್ದ ರಾಷ್ಟ್ರೀಯ ರಾಜಮಾರ್ಗ ಅಶ್ಪತ್ತಾಜೇತ ಪಡುಪಣಂಬೂರು ಕಿನ್ನ ಸಂಕದ ಕೈತಲ್ ಅಂಗಾರ ನಡತದಂಡ. ಒಡಿಪುಡ್ದು ಕೇರಳದಂಜಿ ಪೋಂದಿತ್ತಿನ ಮೀನ್ದ ಲಾರಿ ಪಡುಪಣಂಬೂರು ಕಿನ್ನ ಸಂಕದ ಕೈತಲ್ ಡ್ರೈವರ್ನ ಗುಮನದ ಅಂತಿ ಬುಡ್ಪಾಟಿಕೆಡ್ ಅವೇದಿಕ್ಕಡ ಕುಡ್ಲದಂಚಿ ಪೋಂದಿತ್ತಿನ ಕಾರ್ಗೆ ಇರ್ತದಂಡ. ಗುದ್ದಿನ ರಭಸಗು ಕಾರ್ಗ ನಷ್ಟ ಆದಿತ್ತದ. ಕಾರಡಿತ್ತಿನ ಸಂದೇಶ್ ಪೂಜಾರಿ ಅರನ ಬಡಿದು ಬೊಕ್ಕ ಬಾಲಿಗೆ ಎಳ್ಯ ಮಟ್ಟದ ಪೆಟ್ಟಡ್ದು ಅಪಾಯಡ್ದು ಬಚಾವಾತಿರ. ಲಾರಿ ಗುದ್ದಿನ ಹಿಡ್ದವರ ಒಂತೆ ಪೊರ್ತು ಪಾತಿರ ಬುಲೆದು ಓದಂಟಗ ತಿರುಗದ ರಾಜಮಾರ್ಗ ಸಂಚಾರ ಒಂತೆ ಪೊರ್ತು ಹೆಚ್ಚು ಕಮ್ಮಿ ಆದಿತ್ತಂಡ. ತುಡ್ತುಡ್ ಬತ್ತಿನ ಟ್ರಾಫಿಕ್ ಪೊಲೀಸರು ಸ್ಥಿತಿಗತಿನ ಪತ್ತಿಡ್ದೀಯರ. ರಾಜ್ಯ ಸರ್ಕಾರಿ ಬೇಲದಕ್ನ ಸ್ಟ್ರೈಕ್ ಶುರುವಾದಿತ್ತದ. ದಕ್ಷಿಣ ಕನ್ನಡ ಜಿಲ್ಲೆಡ್ ಬುಧವಾರ ಹೆಚ್ಚಿನ ಮಾತ ಸರ್ಕಾರಿ ಆಫೀಸ್ಲು ಬಂದಾದಿತ್ತ. ಕೆಲವು ಮುಖ್ಯ ಆಫೀಸ್ಲು ಬಾಕಿಲ್ದೆತ್ತದಿತ್ತಂಡಲ ಸೇವೆಲು ಇಜ್ಜಾಂಡ. ರಾಜ್ಯ ಸರ್ಕಾರಿ ಬೇಲದಕ್ನ ಸ್ಟ್ರೈಕ್ನ ಪಿರದೆ ಇದ್ದೀರ ಬುಧವಾರ ಸ್ಟ್ರೈಕ್ ಶುರು ಆದಿತ್ತದ. ಹೆಚ್ಚಿಗೆ ಸರ್ಕಾರಿ ಆಫೀಸಲು ಮಾತ ಬಂದಾದಿತ್ತ. ಓವಿ ಸರ್ಕಾರಿ ಸೇವೆಲಿಜ್ಜಂದ ಜನಕುಲು ಬತ್ತೆ ಸಾದಿಗ ಸುಂಕ ಇಜ್ಜಿಂದ ಪಿರಪೋಡಾದು ಬತ್ತಂಡ. ಜಿಲ್ಲಾ ಕೇಂದ್ರ ಕುಡ್ಲಾಡ್ ಜಿಲ್ಲಾಧಿಕಾರಿ ಆಫೀಸ್, ಮಿನಿ ವಿಧಾನಸೌಧ, ಕುಡ್ಲ ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಆಫೀಸ್ಲು ಬಾಕಿಲ್ದೆತ್ತದಿತ್ತಂಡಲ ಅವಲು ಓವಿ ಸೇವೆಲಿಜ್ಜಾಂಡ. ಆರ್ಟಿಒ, ವಾಣಿಜ್ಯ ತೆರಿಗೆ ಇಲಾಖೆ, ಲೋಕೋಪಯೋಗಿ ಇಲಾಖೆ ಬೊಕ ಬೇತೆ ಕೆಲವು ಇಲಾಖೆಲನ ಗೇಟ್ ಪಾಡ್ದಿತ್ತೇರ. ಆರೋಗ್ಯ ಇಲಾಖೆಡ್ ತುರ್ತು ಸೇವೆ ಮಾತ್ರ ಬಾಕಿ ಒವ್ವೆ ಸೇವೆ ಇಜ್ಜಾಂಡ್. ಬೇಲದಕ್ಲು ಕಪ್ಪು ಪಟ್ಟಿ ಕಟ್ಟದ ಕೆಲಸಗೂ ಹಾಜರಾದಿತ್ತೆರ. ಉಳ್ಳಾಲ ತಾಲೂಕು ಸರ್ಕಾರಿ ಶಾಲೆಲೆನ ಮಾಸ್ಟರ್ ಟೀಚರ್ ಇಜ್ಜರಂದು ಮುಚ್ಚಿದಿತ್ತೆರ. ಕುಡ್ಲ ವಿಶ್ವವಿದ್ಯಾನಿಲಯದ ಬುಧವಾರದ ಪರೀಕ್ಷೆ ದುಂಬು ಪೊತ್ತುಂಡು. 7ನೇ ವೇತನ ಆಯೋಗ ಜಾರಿ ಬೊಕ NPS ತೆತ್ತುಪಾಡ್ಯರ ಒತ್ತಾಯ ಮಲ್ತಿದ. ಕರ್ನಾಟಕ ರಾಜ್ಯ ಸರ್ಕಾರಿ ಬೇಲದಕ್ಲ ಸಂಘ ಬುಡಂದೆ ಸ್ಟ್ರೈಕ್ ನಡಪಾಯರ ತೀರ್ಮಾನ ಮಲ್ತದ. ಬೈಯಕ್ ಸ್ಟ್ರೈಕ್ ಪಿರದೆ ಇದರಂದು ತೆರೆದು ಬೈದಂಡ. ಕರ್ನಾಟಕ ರಾಜ್ಯದಲ್ಲಿ 6.5 ಲಕ್ಷ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇವೆ. ನಮ್ಮ ನ್ಯಾಯಯುಕ್ತ ಬೇಡಿಕೆಗಳಾದ ಒಂದು 7ನೇ ವೇತನ ಆಯೋಗ ಜಾರಿಗೊಳಿಸೋದು, ಇನ್ನೊಂದು NPS ಅನ್ನು ರದ್ದುಪಡಿಸಿ OPS ಜಾರಿಗೊಳಿಸೋದು. ಈ ಎರಡು ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಾವು ಮುಷ್ಕರದಿಂದ ಹಿಂಜರುಗುವುದಿಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಮಾನ್ಯ ಮುಖ್ಯಮಂತ್ರಿಯವರು ಸಂಧಾನಕ್ಕೆ ಕರೆದಿದ್ದಾರಂತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಏನಾದರೂ ನಮಗೆ ಲಿಖಿತ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಲಿಖಿತ ಮೂಲಕ ಕೊಟ್ಟರೆ ಮಾತ್ರ ನಾವು ಈ ಮುಷ್ಕರದಿಂದ ಹಿಂತೆರೀತೇವೆ. ಬೇಡಿಕೆ ಒಂದು 7ನೇ ವೇತನ ಆಯೋಗ ಜಾರಿಗೊಳಿಸಬೇಕು, ಇನ್ನೊಂದು NPS ಅನ್ನು ರದ್ದುಪಡಿಸಿ OPS ಮಾಡಿಸಬೇಕು. ಉಳ್ಳಾಲ ನಗರಸಭೆಟ್ ಭ್ರಷ್ಟಾಚಾರ ನಡೆತದನಂದು ಎದುರು ಪಕ್ಷದ ನಾಯಕರು ದೂರ್ನವು ಸತ್ಯಗು ದೂರ ಅಂದು ನಗರಸಭೆತ ಒತ್ತುಗುರ್ಕಾರ್ಯರು ಆಯುಬ್ ಮಂಚಿಲ ಪಂತೆರ. ಉಳ್ಳಾಲ ನಗರಸಭೆತ ಒತ್ತುಗುರ್ಕಾರ್ಯರು ಆಯುಬ್ ಮಂಚಿಲ ತೊಕ್ಕೊಟ್ಟುದ ಉಳ್ಳಾಲ ಪ್ರೆಸ್ ಕ್ಲಬ್ ಸುದ್ದಿ ಕೊಟ್ಟಡು ಪಾತಿರ್ದು ಉಳ್ಳಾಲ ನಗರಸಭೆಟ್ ಭ್ರಷ್ಟಾಚಾರ ನಡೆತದನಂದು ಎದುರು ಪಕ್ಷದ ನಾಯಕರು ದೂರ್ನವು ಸತ್ಯಗು ದೂರ. ನಗರಸಭೆತ ಆಡಳಿತದ ಮಾತಾ ಪಕ್ಷದ ಸದಸ್ಯರನ್ನು ಈ ಶ್ವಾಸಗುದೆ ತಂದು ಅನುದಾನ ಬಿಡುಗಡೆ ಮಲ್ದಡ. ಕರಿನ ರಡ್ಡರೆ ವರ್ಷಡು ಅಭಿವೃದ್ಧಿ ಕಾಮಗಾರಿಲ್ವಕ ಜನಕ್ಲಿಗ್ ಬೋಡಾಯಿನ ಕಾರ್ಯಲೇನ ನಗರಸಭೆತ ಆಡಳಿತ ನಡಪಾದಿತ್ತದ ಪೌರ ಕಮಿಷನರ್ ಸಾಕಾರುಡು ಉಳ್ಳಾಲದ ಇಡೀ ಬುಲೆಚಲ್ಗೆ ಹಿರಿಯ
ಸದಸ್ಯರನ್ನ ಮಾರ್ಗದರ್ಶನಡು ಕಾರ್ಯ ಮಲ್ಪನವಲು ಗೆಲ್ಮೆ ಪಡಿತಣ್ಣನ ಪಂಡಿರ ಬಜೆಟ್ ದುಬ್ಬು ದಿನ ಪೊರ್ತುಡು ರಡ್ಡು ಎದುರು ಪಕ್ಷೊಲ್ಲ ವಿರೋಧ ಮಲ್ತದಿತ್ತದ ಬಿಜೆಪಿ ಮನಿ ಪಂದೆ ಇತ್ತಂಡ ಇಂದನೆ ಮಲ್ಲ ವಿಚಾರ ಮಲ್ತದ ಗಲಾಟೆ ಮಲ್ತದೇರ ವೀರರಾಣಿ ಹಬ್ಬಕ್ಕ ಉಚ್ಚೆಗೂ ಅನುದಾನ ದೇರೆಗಾದ ಸುರುಕು ಜೆಡಿಎಸ್ ತ ಸದಸ್ಯರು ದಿನಕರ ಉಳ್ಳಾಲ ಆಡಳಿತ ಪಕ್ಷವನ್ನು ಪುಗರ್ದ ಹಿಡಿದು ಬೊಕ್ಕ ಆರೇ ಗಲಾಟೆ ಮಲ್ತದ ಬಜೆಟ್ ವಿರೋಧ ಮಲ್ತಿನ ಬೇಜಾರ್ದ ಸಂಗತಿ ಎಂದು ಪಂಡಿರ ಉಳ್ಳಾಲ ನಗರಸಭೆತ ಗುರ್ಕಾರ್ತಿ ಚಿತ್ರಕಲಾ ಚಂದ್ರಕಾಂತ್ ಮಾಹಿತಿ ಕುರಿತು ನಗರಸಭೆತ 17ನೇ ಪಣವಕಾಸು ಯೋಜನೆದಡಿಟ್ಟು ಮಾತಾ ವಾರ್ಡ್ಲೆಗ್ಲ ಅನುದಾನ ಬಿಡುಗಡೆ ಮಲ್ತದಿತ್ತದ ದುಂಬು 7 ಲಕ್ಷದಂಚ ಕಾಸು ಅನುದಾನ ಬಿಡುಗಡೆ ಮಲ್ತದಿತ್ತದ ರಡ್ಡು ಮೂಜಿ ವಾರ್ಡ್ಲೆಡ್ ತಾಂತ್ರಿಕ ಕಾರಣ ಕಾಮಗಾರಿ ಕಡಸ್ತಿತ್ತಂಡು ಅಯ್ಯನ ನನ್ನದ ಪತ್ತದೆನಟು ಸರಿ ಮಲ್ಪುಂಡು ಇತ್ತೆ ಮಾತಾ ವಾರ್ಡ್ಲೆಗ್ 2 ಲಕ್ಷ ರೂಪಾಯಿದಂಚ ಅನುದಾನ ಬಿಡುಗಡೆ ಮಲ್ತದಿತ್ತದ ಕಾಮಗಾರಿ ಶುರು ಆಯಿರುಂಡು ಕರಿನ 2.5 ವರ್ಷಡು ಮರಿಯಲ ಬಕ ಅರೆಗಲುಡು ಜನಕ್ಲನ ಸಮಸ್ಯೆಲೆಗ್ ಆಡಳಿತ ಪಕ್ಷ ಗುಮನ ಕೊಡ್ದಿತ್ತದ ಮುಲ್ಪ ಜನಕ್ಲನ ಸಮಸ್ಯೆ ಹಿಡ್ದಿಚ್ಚ ಎದುರು ಪಕ್ಷದ ಕೌನ್ಸಿಲರ್ಲೆ ವಿರೋಧ ಮಲ್ತೊಂದುಲ್ಲೆರಂದು ಪಂಡಿರ ಸ್ಥಾಯಿ ಸಮಿತಿ ಗುರ್ಕಾರ್ದಿ ವೀನಾ ಡಿಸೋಜಾ ಸದಸ್ಯರು ಬಾಜಿಲ್ ಡಿಸೋಜಾ ಯುಎ ಇಬ್ರಾಹಿಂ ಶಶಿಕಲಾ ಚೆಂಬುಗುಡ್ಡೆ ಸುದ್ದಿ ಕೊಟ್ಟಡಿದ್ದೇರ. ಈ ಪತ್ರಿಕೆಯಲ್ಲಿ ವಿರೋಧ ಪಕ್ಷಗಳು ಹೇಳಿದ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಹಕಾರ ಮಾಡಿದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಅದು ವಿರೋಧ ಪಕ್ಷಗಳ ಆ ರೀತಿ ಹೇಳಿಕೆ ಒಂದು ಬಾಲಿಸ ತರದ ಹೇಳಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಯಾಕೆಂದರೆ ಆ ಯಾವುದೇ ಹೇಳಿಕೆಗಳಲ್ಲೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಈ ಒಂದು 2 ವರ್ಷದ 3 ತಿಂಗಳ ಕಾಲ ಉಳ್ಳಾಲದಲ್ಲಿ ಸಾಧ್ಯವಿರುವಷ್ಟು ಅಭಿವೃದ್ಧಿ ಮತ್ತು ಜನಸಾಮಾನ್ಯರಿಗೆ ತಲುಪುವಂತಹ ಕಟ್ಟಡ ನಂಬರ ಖಾತಾ, ಅದೇ ರೀತಿ ಬಿಲ್ಡಿಂಗ್ ಲೈಸೆನ್ಸ್, ಮೂಲಭೂತ ಸೌಕರ್ಯಗಳಾದ ಜನನ ಪ್ರಮಾಣ ಪತ್ರ, ಅದೇ ರೀತಿ ಡೆತ್ ಸರ್ಟಿಫಿಕೇಟ್, ದೃಢಪತ್ರ ಇಂಥವುಗಳನ್ನು ಆದಷ್ಟು ಶೀಘ್ರವಾಗಿ ಕೊಡುವಂತಹ ವಿಚಾರದಲ್ಲಿ ನಮ್ಮ ಆಡಳಿತದ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಮುತುವರ್ಜಿ ವಹಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಉಳ್ಳಾಲವನ್ನು ಸಮಗ್ರ ಅಭಿವೃದ್ಧಿ ಮಾಡುವ ರೀತಿಯಲ್ಲಿ ಪ್ರಯತ್ನಗಳು ಸಾಗ್ತಾ ಬಂದಿದೆ. ದುಂಬು ಮಲ್ಲಕ್ನ ಒಟ್ಟಿಗೂ 10 ಜನ ಬಡವಿರು ಸೇರ್ದು ಜೀರ್ಣೋದ್ಧಾರ ಕೆಲಸ ಮಲ್ತೊಂದಿತ್ತರ ಆಂಡ ಇತ್ತೆ 1,000 ಜನ ಬಡವಿರು ಸೇರ್ವೆರಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾಂತೆರ. ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶದ ಅಕೇರಿದ ಧಾರ್ಮಿಕ ಸಭೆಟ್ 6 ಪಾತಿರಿಯರ. ಬೆಳ್ತಂಗಡಿ ತಾಲೂಕು ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ದಿನ ಸೋಮವಾರ ಅಖೀರಿದ ಒರ್ಮನೆ ದಿನದ ಧಾರ್ಮಿಕ ಸಭೆ ನಡೆತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೊಕ್ಕ ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಧಾರ್ಮಿಕ ಸಭೆಟ್ ಪಾಲ್ದೆತ್ತೊಂಡೆರ. ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಾತಿಡ್ದ ದೇವಸ್ಥಾನ ಜೀರ್ಣೋದ್ಧಾರದ್ದು ಸಮಾಜ ಕಟ್ಟುನ ಸಂದೇಶನು ಲೋಕಗು ಕೊರಲಿ ದೇವಸ್ಥಾನ ಪ್ರಜಾಪ್ರಭುತ್ವದ ಬೇರಲು ಗಟ್ಟಿಯಾಪ. ವೀರೇಂದ್ರ ಹೆಗ್ಗಡೆರ ರಾಜ್ಯಸಭೆತ ಸದಸ್ಯರಾದ ಅರೆನ ಮರ್ಯಾದೆ ಹೆಚ್ಚಾತಜೆ ಅರಿಡ್ದು ರಾಜ್ಯಸಭೆಗೆ ಮರ್ಯಾದೆ ಬೈತನಂದ ಪಂಡೆರ. ವೀರೇಂದ್ರ ಹೆಗ್ಗಡೆರ್ ಪಾತ್ರಿಡ್ದ ಕಾಲ ಬದಲಾಂಡಲ ಜನಕ್ಲನ ಭಕ್ತಿ ಕಮ್ಮಿ ಆತಜೆ. ದುಂಬು ಮಲ್ಲಕ್ಲನ ಒಟ್ಟಿಗೂ 10 ಜನ ಬಡವಿರು ಸೇರ್ದ ಜೀರ್ಣೋದ್ಧಾರ ಕೆಲಸ ಮಲ್ತೊಂದಿತ್ತೆರ ಆಂಡ ಇತ್ತೆ 1,000 ಜನ ಬಡವಿರು ಸೇರ್ವೇರ. ದೇವರುಲ್ಲೆರಂದು ಪನ್ಪನೇನು ಶತ್ರುಲಾದು ಒತ್ತನಾತ್ ನಮ್ಮ ದೇವಿರೆನು ತೂತುಜ. ರಾಮ ದೇವಿರೆನು ರಾವಣೆ ತೂಯಿನಾತ್, ಕೃಷ್ಣ ದೇವಿರೆನು ಕೌರವೆ ತೂಯಿನಾತ್ ನಮ್ಮ ತೂತುಜ. ಶತ್ರುಲು ನಮನ ಸರಿ ಮಲ್ಪೆರಂದು ಪಂಡೆರ. ಅಪಘಾತ ಗೌಜಿಗಳು ಇತ್ತದ ಗೌಜಿಗಳ ವ್ಯತ್ಯಾಸ ಜನ ಬಂಡ ಅಪಘ 10 ಜನ ಮಲ್ಲಾಕಲು ಸೇರಿದು ಮಾತು 1,000 ಜನ ಬಡವರು ಸೇರಿದು ಈ ಕೆಲಸ ಮಾಲ್ಪಾರು. ಇನ್ನು ಈ ಕ್ಷೇತ್ರದ ಸಾನ್ನಿಧ್ಯ ಅಂದ ಪನ್ಪೆಂಗ್ಲು ಸಾನ್ನಿಧ್ಯ ಬಂಡ ದೇವರನ್ನ ಮೂಲ ಶಕ್ತಿ ಎಂಚೋಂಡು ಅಂಚೆ ಆಕರ್ಷಣೆ ಮಾಲ್ತ ಪ್ರೀತಿ ಮಾಲ್ಪೇರು ದೇವರನ್ನು ದೇವರನ್ನ ಎಂಚ ಪ್ರೀತಿ ಮಾಲ್ಪಡು ಒಂದು ಬಂಡ ದೇವರ ಕಲ್ಲುಳ್ಳೇರು ಬಣ್ಣದ ಪ್ರೀತಿ ಮಾಲ್ಪಣದತ್ತು ಆರು ನಮ್ಮ ಇದು ಸಾಕ್ಷಾತ್ ಉಲ್ಲೇರದು ಬಣ್ಣದೆ ನಾವು ಪ್ರೀತಿ ಮಾಲ್ಪಡು ಅಂಚಾಂಡ ಮಾತ್ರ ದೇವರು ನಮ್ಮ ಕೊಲಿವೇರು ದೇವರು ಉಲ್ಲೇರದು ನಮಕ್ಕ ಅಂದು ಹೊಜಲು.
ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರಿಯರ. ಬ್ರಹ್ಮಕಲಶ ಸಮಿತಿದ ಕಾರ್ಯ ಗುರ್ಕಾರ್ಯರ ಜಯಂತ ಕೋಟ್ಯಾನ್ ಬೊಕ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ಪುರುಷೋತ್ತಮ ರಾವ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಬರೋಡದ ಉದ್ಯಮಿ ಶಶಿಧರ ಶೆಟ್ಟಿ ಗುರ್ಕಾರ್ಮೆ ವಹಿಸ್ತಿತ್ತೆರ. ರಾಜ್ಯದ ದುಂಬುದ ಮಂತ್ರಿ ಬೀರಾಮನತ್ ರೈ, ತಿಮ್ಮಣ್ಣ ರಸರೆ, ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ, ಕಟೀಲ ಹರಿನಾರಾಯಣದಾಸ್ ಶಾಸ್ತ್ರಣ್ಣ, ವೇಣೂರು ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್, ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರ್ಕಾರ್ಯರ ಸುಂದರ ಹೆಗ್ಡೆ, ಬ್ರಹ್ಮ ಕಲಶ ಸಮಿತಿದ ಗುರ್ಕಾರ್ಯರ ಬೊಕ ಶಾಸಕರ ಹರೀಶ್ ಪುಂಜ, ಪ್ರಧಾನ ಕಾರ್ಯಂತರ ಯಜ್ಞ ನಾರಾಯಣ ಭಟ್ ಬೊಕ ಗುಲಾಬಿ ದೇವಾಡಿಗ ಧಾರ್ಮಿಕ ಸಭೆಟ್ ಪಾಲ್ಗೊಂಡರ. ಕುಡ್ಲದ ಸೂಟರ್ಪೇಟೆ ಕೋಡ್ದಬ್ಬು ದೈವಸ್ಥಾನಡು ಭಗವಾನ್ ಶ್ರೀ ಬಬ್ಬುಸ್ವಾಮಿ ಬೊಕ ಪರಿವಾರ ದೈವಲೆನ ವರ್ಷಾದಿ ನೇಮ ಮಾರ್ಚ್ 4 7 ಮುಟ ನಡಪರೆ ಉಂಡು. ಕುಡ್ಲದ ಸೂಟರ್ಪೇಟೆ ಶ್ರೀ ಕೋಡ್ದಬ್ಬು ದೈವಸ್ಥಾನಡು ಮಾರ್ಚ್ 4 7 ಮುಟ ಭಗವಾನ್ ಶ್ರೀ ಬಬ್ಬುಸ್ವಾಮಿ ಬೊಕ ಪರಿವಾರ ದೈವಲೆನ ವರ್ಷಾದಿ ನೇಮ ಅಟ್ಟಣೆ ಮಲ್ತಿದ್ದೇರ. ಬುಧವಾರ ನಾಗದೇವರನ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ ನಾಗದರ್ಶನ ಬಬ್ಬುಸ್ವಾಮಿನ ದರ್ಶನ ಅಟ್ಟಣೆ ಆದಿತ್ತಂಡು. ಕಾಂಡೆಗಣ ಹೋಮ, ಪ್ರತಿಷ್ಠಾ ಹೋಮ, ನಾಗದೇವರನ ಪ್ರತಿಷ್ಠೆ, ಕಲಶಾಭಿಷೇಕ, ಅಶ್ಲೇಷ ಬಲಿಯಾದ ಶ್ರೀ ನಾಗದೇವರನ ದರ್ಶನ ಬೊಕ ಬಬ್ಬುಸ್ವಾಮಿನ ದರ್ಶನ ನಡಪಾಯಿರ. ಒಂದು ಸುರುತ ಸರ್ತಿ ನಾಗದೇವರ್ಲ ಬಬ್ಬುಸ್ವಾಮಿಲ ಒಟ್ಟುಗು ದರ್ಶನ ನಡಪಾದ ಭೇಟಿ ಆಯ್ನ ಕ್ಷೇತ್ರಡು ವಿಶೇಷ ಸಂಗತಿ ಆದಿತ್ತಂಡ. ಊರು ಪರ ಊರ್ಲೆನ ಭಕ್ತಿರಿತ್ತದ ಶ್ರೀ ನಾಗದೇವರ ಬೊಕ ಬಬ್ಬುಸ್ವಾಮಿನ ದರ್ಶನ ಒಟ್ಟೊಟ್ಟುಗು ತೂದು ಇಂಬು ನಟ್ಟೊಂಡೆರ. ಸೂಟರ್ಪೇಟೆ ಕೋಡ್ದಬ್ಬು ಸ್ಥಾನದ ಗುರುಕಾರ್ಯರು ಎನ್ ರಾಘವೇಂದ್ರ, ಪ್ರಧಾನ ಕಾರ್ಯಂತರ ಜಗದೀಶ್ ಚಂದ್ರ ಅಂಚನ್, ಪಣವದ ಗುರುಕಾರ್ಯರು ಎಸ್ ನವೀನ್, ದರ್ಶನ ಪೂಜಾರಿ ಎಸ್ ಗಣೇಶ್, ಸಾನದ ಪೂಜಾರಿ ಜಯ, ಮರ್ಯಾದೆ ಸಲಹೆಗಾರರು ಕೆ ಪಾಂಡುರಂಗ ಬೊಕ ಎಸ್ ಬಾಬು ಬೊಕ ಮಾತಾ ಪದಾಧಿಕಾರುಲು ಸದಸ್ಯರು ಪಾಲ್ಗೊಂಡರು. ಬ್ರಹ್ಮನ ಶಾಪ ಮರಳಿ ಸೂರ್ಯನಾರಾಯಣ ನನ್ನ ಒಡೆಯರವಾದ ಭಕ್ತವೇ, ಅಪ್ಪನ ಸ್ಥಾನದ ಪವಿತ್ರತೆ ಒರಿಪಡು ಸಮಾಜಡು ಜೋಕ್ಲು ಸ್ವಾರ್ಥದ ಪ್ರೀತಿಗೆ ಬಲಿ ಆವಂದಿನಂಚ ತೋವನಡುಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರ. ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ದೇವಸ್ಥಾನಡು ಪ್ರತಿಷ್ಠಾ ವರ್ಧಂತ್ಯುತ್ಸವದ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರ. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತ್ಯುತ್ಸವಡು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ರೀತಿದ ಧಾರ್ಮಿಕ ಸಭೆ ನಡೆದಂಡ. ಟ್ರಸ್ಟಿ ತಾರನಾಥ ಕೊಟ್ಟಾರಿ ಎತ್ಕೊಂಡಿರ ಮಹಾರಾಷ್ಟ್ರದ ಉದ್ಯಮಿ ಭಾಸ್ಕರ ಶೆಟ್ಟಿ ಪುಣೆ ಮಲ್ಲಬಿನೆರಾದಿತ್ತದ ಸ್ವಾಮೀಜಿಯರ್ನ ಒಟ್ಟು ಸೇರಿಗಿಡ ಧಾರ್ಮಿಕ ಸಭೆ ಉದಿಪನಾಂಡ್. ಭಾಸ್ಕರ ಶೆಟ್ಟಿ ಪುಣೆ ಪಾತಿರ್ದ ಮೋಹನದಾಸ ಸ್ವಾಮೀಜಿಯರ ಏಪತುಂಡಲ ದೇಶಕ್ಕಾದ ಪ್ರಾರ್ಥನೆ ಮಲ್ಪುವರ. ದೇಶದ ಜನಕ್ಲಿಗೆ ಎಡ್ಡೆ ಅವಡೊಂದು ಬಯಕುವೇರ. ಕ್ಷೇತ್ರದ 25ನೇ ವರ್ಷದ ಪ್ರತಿಷ್ಠಾ ಉಚ್ಚಯ ಒಂಜಿ ಪೊರ್ಲುಡು ನಡಪಾವಡೊಂದು ಅರಿಗೆ ಇಚ್ಛೆ ಉಂಡು. ಅವಿನ ದೇವಿ ಪೊರ್ಲುಡು ಮಲ್ಪಾವೇರ. ಆ ಬಗೆಟ್ ಬೇಜಾರು ಬುಡ್ಚಿಂದ ಅರ್ಪಂಡಿರ.
ಏಪತೂನಗಲಾರನ ಬಾಯಿಡ್ ಅವೇ ಇಪ್ಪುಣ್ಣು ಪನ್ನಗ ಮಾತ ಎಡ್ಡಂಡ ನಮ್ಮ ಎಡ್ಡಾಯ್ನಲ್ಕ ಒಂದು ಅಂಚಾದ ಇನ್ನು ಈತ್ ಪೊರ್ಲೋಡು ಆರು ಒಂದು ಮಲ್ಪುನ ಅಂಚಿನ ನಮ್ಮನೆಲ್ಲ ಒಂಜಿ ಕರ್ತವ್ಯ ಉಂಡು ಅವೇನೊಂಜಿ ಒಂದು ಮಲ್ಪುನ ಅಂಚಾದ ಗ್ಯಾರಂಟಿ ಆ ದೇವರು ಕೈ ಬಿಡಯರು ಇನ್ನು ಮುಟ್ಟ ನಮಕ್ ದಾಲ ಒಂಜಿ ದಾಂತ ಇಪ್ಪುನಗಲ ದೇವರು ಪ್ರತಿದಿನ ಒಂಜೊಂಜಿ ಹೆಚ್ಚ ಒಂದು ಪನ್ನಗ ಪ್ರತಿ ದಿನೊಟ್ಟೆಲ್ಲ ಒಂಜಿ ಆರ್ನ ಆಶೀರ್ವಾದನೇ ನಮಕ್ ಒಂದುಂಡು ಏಪಲ ಆ ದೇವರೆಲ್ಲ ಕೈ ಬಿಡ್ತಿದ್ದಾರೆ ಆರ್ಲ ಬಿಡ್ತಿದ್ದಾರೆ. ಚಿಕ್ಕಮಗಳೂರು ಸತ್ಯ ಶನೀಶ್ವರ ದೇವಸ್ಥಾನದ ಶ್ರೀ ಚಿದಾನಂದ ಸ್ವಾಮೀಜಿ ಆಶೀರ್ವಚನ ಕುರಿಯರು. ನರಜನ್ಮದಲ್ಲಿ ಹುಟ್ಟಿ ಬರುವುದೇ ದುರ್ಲಭ ಅಂತ ಆದರೆ ಅಂತಹ ನರಜನ್ಮ ಜೀವನ ಪಾವನ ಆಗಬೇಕಂತಾದರೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. ಈ ಜೀವನ ಪಾವನ ಆಗಬೇಕಂತಾದರೆ ಧರ್ಮದ ಆಚರಣೆಯನ್ನು ಮಾಡಬೇಕು, ಅವನು ಧಾರ್ಮಿಕನಾಗಬೇಕು ಅಂತ ಹೇಳುವಂಥ ವಿಚಾರ. ಧರ್ಮದ ಆಚರಣೆ ಅಂತ ಹೇಳಿದರೆ ಪಂಚಮಹಾಸೂತ್ರಗಳಂತ ಉಂಟು. ಆದಿಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ. ಅದು ಲೌಕಿಕ ಜಗತ್ತಿನಲ್ಲಿ ಬಹಳ ಕಷ್ಟ. ನಾನು ಹಲವು ವೇದಿಕೆಗಳಲ್ಲಿ ಪೂಜ್ಯರ ಆಶೀರ್ವಾದದಿಂದ ಮಂಡ್ಯದ ಒಂದು ಕಾರ್ಯಕ್ರಮಕ್ಕೆ ಅವರು ಕಾರ್ಯಕ್ರಮದ ಒತ್ತಡದಲ್ಲಿದ್ದಾಗ ಅಲ್ಲೂ ಕೂಡ ಇದನ್ನೇ ಹೇಳಿದ್ದೆ. ಯಾಕೆಂತ ಆದರೆ ಈ ಲೌಕಿಕ ಜಗತ್ತಿನಲ್ಲಿ ಬದುಕನ್ನು ನಡೆಸುವಾಗ ಬಹಳ ನೈತಿಕ ಮೌಲ್ಯಗಳನ್ನು ಅರಿತುಕೊಂಡು ಸಾಮರಸ್ಯದ ಬದುಕನ್ನು ನೆರವೇರಿಸಿಕೊಂಡು ಸದೃಢತೆಯನ್ನು ಪಡ್ಕೊಳ್ಳಬೇಕಾದದ್ದು ಮಾನವ ಜನ್ಮದ ಶ್ರೇಷ್ಠತೆ ಕೂಡ. ಪಂಚಮಹಾಸೂತ್ರಗಳು ಅಂತ ಹೇಳುವಂಥದ್ದು. ಎಂದಿಗೂ ಅಸತ್ಯವನ್ನು ನುಡಿಯುವುದಿಲ್ಲ, ಸತ್ಯವನ್ನೇ ನುಡಿಯುತ್ತೇನೆ ಅನ್ನೋದು ಮೊದಲನೇ ಸೂತ್ರ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಮಾಜಡು ಭ್ರಷ್ಟತೆ ಹೆಚ್ಚೊಂದುಂಡು ಯಾಂತ್ರಿಕ ಬದುಕಿಗೆ ಮರಳದು ನಮ್ಮ ಅಸ್ತಿತ್ವ ಕಳೆವನೊಂದುಲ್ಲ ಅಪ್ಪನ ಸ್ಥಾನದ ಪವಿತ್ರತೆ ಒರಿಪೊಡು ಸಮಾಜಡು ಸ್ವಾರ್ಥದ ಪ್ರೀತಿಗೆ ಜೋಕುಲು ಬಲಿ ಅವಂದಿನಂಚ ತೋನೊಡೊಂದು ಅರ್ಪಂಡ್ಯರ. ನಮ್ಮ ಪೂರ್ವಜರು ದೇವಸ್ಥಾನ, ಭಜನಾ ಮಂದಿರ, ಕುಟುಂಬದ ಆರಾಧನಾ ಸಾನ್ನಿಧ್ಯ ಎಲ್ಲವನ್ನ ಮಾಡಿ ಬೆಳೆಸಿದ್ರು. ಜನ್ಮತ ಮನುಷ್ಯ ಎಲ್ಲರೂ ಪಾಪ ನಿರಂತರವಾಗಿ ಮಾಡ್ತಾ ಇರ್ತಾರೆ, ಪಾಪ ಆಗ್ತಾ ಇರ್ತದೆ. ನಮಗೆ ನೋಡದಂಥ ಸ್ಥಿತಿ, ಕಾಣದಂಥ ಸ್ಥಿತಿಯಲ್ಲಿ ತಿಳಿಯದೋ ಪಾಪಗಳು ನಿರಂತರವಾಗಿ ನಡೀತಾ ಇರ್ತದೆ. ಆ ಪಾಪವನ್ನು ಕಳೆಯುವಂಥ ಪುಣ್ಯ ಸಂಚಯದ ಪ್ರಕ್ರಿಯೆಗೋಸ್ಕರ ಇವತ್ತು ದೇವಸ್ಥಾನ, ಮಠನ ಮಂದಿರಗಳು, ಸಾನ್ನಿಧ್ಯಗಳು, ಕುಟುಂಬದ ಆರಾಧನೆಗಳು. ಈ ಅರ್ಥವ್ಯವಸ್ಥೆಯನ್ನು ಮನದಟ್ಟವಾಗಿ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಸಫಲತೆಯನ್ನು ಹೊಂದಿಲ್ಲ. ದೇವಸ್ಥಾನ ಅನ್ನೋದು, ಭಜನಾ ಮಂದಿರ ಅನ್ನೋದು, ಆಶ್ರಮ ಅನ್ನೋದು ಅದು ಪವಿತ್ರವಾದಂಥ ತಾಣ. ಅದು ಪುಣ್ಯ ಸಂಚಯ ಪ್ರಕ್ರಿಯೆಗಿರತಕ್ಕಂಥ ಶಕ್ತಿಯ ಕೇಂದ್ರ. ಅದು ಮಂಜು ವಿಟ್ಲ ಐತ ಕುಲಾಲಿಂಚ ಬೇತೆ ಬೇತೆ ಕ್ಷೇತ್ರಗಳನ್ನ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತಿರ. ಉದ್ಯಮಿಲೈನ ಸೌಂದರ್ಯ ರಮೇಶ್, ಲಕ್ಷ್ಮಣಗೌಡ ಬೆಂಗಳೂರು, ರಾಮಣ್ಣ ಉಪ್ಪಿನಂಗಡಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ದಕ್ಲು ಬೇತೆ ಬೇತೆ ಸಮಿತಿಲನ ಗುರ್ಕಾರ್ಲು ಸದಸ್ಯರು ಪಾಲ್ಗೊಂಡಿರು. ಬಂಟ್ವಾಳ ತಾಲೂಕದ ಕಾಡುಮಠ ಶ್ರೀರಾಮ ಸೇವಾ ಟ್ರಸ್ಟ್ದ ನಿಲೆಟ್ 25 ಭಜನಾ ಕೂಟಲೆಗೆ ನಲಿಕೆ ಭಜನಾ ಪಂತನು ಸಾಲಿತ್ತುಡ್ದ ಶ್ರೀ ಸದಾಶಿವ ದೇವಸ್ಥಾನದ ಎದುರದ ಕಂಡೊಡು ನಡಪಾಯರು. ಬಂಟ್ವಾಳ ತಾಲೂಕದ ಕಾಡುಮಠ ಶ್ರೀರಾಮ ಸೇವಾ ಟ್ರಸ್ಟ್ದ ನಿಲೆಟ್ 25 ಭಜನಾ ಕೂಟಲೆಗೆ ನಲಿಕೆ ಭಜನಾ ಪಂತನು ಸಾಲಿತ್ತುಡ್ದ ಶ್ರೀ ಸದಾಶಿವ ದೇವಸ್ಥಾನದ ಎದುರದ ಕಂಡೊಡು ನಡಪಾಯರು. ಧಾರ್ಮಿಕ ನಾಯಕರ ಕೈಯಾರ ನಾರಾಯಣ ಭಟ್ರ ನಲಿಕೆ ಭಜನಾ ಪಂಥ ಉದಿಪನ ಮಲ್ತೆರ. ನಾರಾಯಣ ಭಟ್ರ ಪಾರ್ಟಿಡ್ದು ಈ ಕಾರ್ಯಕ್ರಮಕ್ಕೂ ಕುಣಿತ ಭಜನಾ ಸ್ಪರ್ಧಾ ಸಂಭ್ರಮ ಇಂಚ ಪುದರ್ದೇಂಡ ಈ ಕಾರ್ಯಕ್ರಮಕ್ಕೂ ಅರ್ಥವರ್ಪುಂಡು. ಕಾರ್ಯಕ್ರಮದ ಸಜ್ಜದ ವ್ಯವಸ್ಥೆಯಂತೂನಗ ಶ್ರೀರಾಮ ಭಜನಾ ಟ್ರಸ್ಟ್ ಕಾಡುಮಠದ ಜವನರಿಗೆ ಮೆಚ್ಚುಗೆ ತೆರಿಪಾಯರ ಮನಸಾಪುಂಡು. ಸಮಾಜುಡು ನನಲ ರತ್ನದಂಚಿನ ಜನ ಉಲ್ಲೇರ್ ಪನ್ಪನೇಕ್ ಶ್ರೀರಾಮ ಭಜನಾ ಟ್ರಸ್ಟ್ ಸಾಕ್ಷಿಯಿಂದ ಅರ್ಪಂಡ್ಯರ. ನಾವಿವತ್ತೇನಿಲ್ಲಿ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ, ಅದಕ್ಕೊಂದು ಅರ್ಥ ಬರ್ತದೆ ಅಂತ ಅನ್ನಿಸ್ತದೆ. ಈ ಕಾರ್ಯಕ್ರಮದಲ್ಲಿ ನಾನು ಮೊಟ್ಟ ಮೊದಲು ಶ್ರೀರಾಮ ಸೇವಾ ಟ್ರಸ್ಟ್ ಕಾಡುಮಠ ಇದರ ನನಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ, ನಾನು ಬಹಳವಾಗಿ ಅವರನ್ನು ಪ್ರೀತಿಸುವಂತಹ ಯುವ ಮಿತ್ರರಿಗೆ
ಅಭಿನಂದನೆಗಳೊಂದಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾಜ ಸೇವೆ ಮಲ್ಪನಕ್ಲಿಗೆ ಶಾಸಕರ ರಾಜೇಶ್ ನಾಯ್ಕ ಇತ್ತದ ಸಮ್ಮಾನದ ಮರ್ಯಾದೆ ಮಲ್ತೆರ ಬಯ್ಯಗ ನಡಿತಿನ ಮುಗಿತಲಲ್ಲಿಸಿದ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರ ಹೆಡ್ಡೆ ಚಿಂತನೆ ನಿಕ್ಲೆ ನಾನು ಭವಿಷ್ಯತ್ತು ಕೊಂಚ ಮುಂದೂಡಿ ಬರಕಲೆ ಆತಲ್ಲ ಅಂದ್ರೆ ಯಾಂತೇರಿ ಒಂದೆ ಈ ಒಂದು ಸಂದರ್ಭಡು ಹಿರಿಯಕ್ಲೇನ್ ದೀವೊಂದು ಅಪ್ಪೆನಕ್ಲೇನ ದೀವೊಂದು ಜೋಕ್ಲೇನ್ ಮಾತು ಒಟ್ಟು ಮಲ್ತೊಂದು ಒಂಜಿ ಸಂಸ್ಕಾರ ಕುರ್ಪುನಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಭಜನೆದ ಮೂಲಕ ಆತನ ತಿರುವಣ್ಬೆ ಸ್ಪರ್ಧೆಗಾದೇ ತೈರಾಣ ಜೋಕ್ಲಿ ಕೆಲವರು ಉಪ್ಪೇರು ಪಕ್ಕ ನಿತ್ಯಲ್ಲ ಭಜನೆ ಮಾಡ್ಕೊಂಡು ಒಂಜಿ ಕೂಟ ಒಪ್ಪುಂಡು ಅಂತೂ ಒಟ್ಟು ಸೇರಿದ ಮುಲ್ಪ ಒಂಜಾತು ಪೊರ್ಲಾದು ನೇರ್ಪಾದು ತೋಯಲಿಗೆ ಸಾಧ್ಯತೆ ಆಗ್ತದೆ ಬದುಕದ ನೇರ್ಪನೆ ಅವು ಭಜನೆ ಭಜನೆಡ್ ಗೆಂದಿನಕ್ಲಿಗೆ ಇನಾಮು ಪಾಲ್ದೆ ತೊನ್ನ ಮಾತರೆಗ್ಲ ನೆಂಪದ ಕಾಣಿಕೆ ಕುರಿಯರ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲ್, ರಾಜಾರಾಮ ಹೆಗ್ಡೆ ಕುದ್ರೆಯ, ಹರಿಪ್ರಸಾದ ಕಾಡುಮಠ, ಶೇಷಪ್ಪ ಪೂಜಾರಿ ಮಾವೆ, ಮಾಧವ ಮಾವೆ, ಬಾಲಕೃಷ್ಣ ಸೇರ್ಕಳ, ಸದಾಶಿವ ಶೆಟ್ಟಿ ಕಾಡುಮಠ, ರವೀಂದ್ರ ಕಟ್ಟಿಮಾರ್, ಶ್ರೀರಾಮ ಸೇವಾ ಟ್ರಸ್ಟ್ದ ಮರ್ಯಾದೆ ಗುರುಕಾರ್ಯರ ಸುರೇಶ್ ರೈ ಕಾಡುಮಠ, ಲೋಹಿತ್ ಕುಮಾರ್ ಅಗರಿ, ಗೋಪಾಲ ಕುಲಾಲ್ ಸಾಲೆತ್ತೂರು, ಜಗದೀಶ ರೈ ಗುರ್ಕಾರ್ಯರ ಶರತ್ ಕುಮಾರ್ ಶೆಟ್ಟಿಗರ್, ಒತ್ತು ಗುರ್ಕಾರ್ಯರೈನ ದಯಾನಂದ ಕುಲಾಲ್ ಕಾರ್ಯಂತೆರ ಪಣವದ ಗುರ್ಕಾರ್ಯರಿಂಚ ಪದಾಧಿಕಾರುಲು ಬಕ ಸದಸ್ಯರು ಪಾಲ್ದೊಂಡೆರ. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆದ ನಿಲೆಟ ಐತಾರ ಕದ್ರಾ ಪಾರ್ಕಡ್ ಸಾನ್ನಿಧ್ಯ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುಖ್ಯಸ್ಥರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆದ ನಿಲೆಟ್ ಐತಾರ ಕದ್ರಾ ಪಾರ್ಕಡ್ ಸಾನ್ನಿಧ್ಯ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುಖ್ಯಸ್ಥರು ಡಾಕ್ಟರ್ ಮುರಳಿ ಮೋಹನ ಚೂಂತಾರ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಡಾಕ್ಟರ್ ಮುರಳಿ ಮೋಹನ ಚೂಂತರ ಪಾತ್ರದ ರಾಜ್ಯಗೆ ಮಾದರಿ ಸಂಸ್ಥೆಯಾದ ಶಕ್ತಿನಗರದ ಸಾನ್ನಿಧ್ಯ ಕಾರ್ಯ ಮಲ್ತೊಂದುಂಡು. ಮುಲ್ಪದ ಇಸೇಸ ಜೋಕುಲು ಸಾಮಾನ್ಯ ಜೋಕ್ಲೆಡ್ದಲ ಶ್ರೇಷ್ಠವಾಯಿನ ಸಾಂಸ್ಕೃತಿಕ ಕಲೆ ಪ್ರದರ್ಶನ ಮಲ್ಪನವು ಮೆಚ್ಚಿನ ಸಂಗತಿ. ಇಂಚನೆ ರಾಜ್ಯದ ಮಾತಾ ಶಾಲೆಲ ಕಾರ್ಯ ಮಲ್ಪಡೊಂದು ಪಂಡಿರ. ನಾನು ನಿಜವಾದ ಮಂಗಳೂರಿಗ ಅಂತೇಳಿ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಭಿನ್ನ ಚೇತನ ವ್ಯಕ್ತಿತ್ವದ ಮಕ್ಕಳನ್ನ 20 ಮಕ್ಕಳ ಶಾಲೆಯನ್ನು ನಡೆಸಿ 20 ವರ್ಷಗಳ ಕಾಲ ಮುನ್ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಒಂದು ಸಾಮಾನ್ಯದ ವಿಚಾರ ಅಲ್ಲ, ಬಹಳ ಕಷ್ಟದ ವಿಚಾರ. ಇದನ್ನು ನಡೆಸಿದಂತಹ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಅವರ ತಂಡದ ಎಲ್ಲ ಸದಸ್ಯರುಗಳಿಗೆ, ಟ್ರಸ್ಟಿಗಳಿಗೆ, ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಮಂಗಳೂರಿನ ಜನರಿಗೆ ಹಾಗೂ ಶಿಕ್ಷಕರಿಗೆ ನಾನು ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತೇನೆ. ಟೆತೆರ್ಪಿ ಸಂಸ್ಥೆದ ಜ್ಯೋತಿಕಾ ಆಳ್ವ, ಲಕ್ಷ್ಮಣ ಶೆನೈ ಬೊಕ್ಕ ಶ್ರೀಜಾ ಸಾನ್ನಿಧ್ಯಗಾದ ತಯಾರು ಮಲ್ತಿನ ರೇ ಆಫ್ ಹೋಪ್ ಪನ್ಪನ ಸಾನ್ನಿಧ್ಯ ಕೈಪಿಡಿನ ಸುಚಿತ್ರ ರಾಜೇಂದ್ರ ಬಿಡುಗಡೆ ಮಲ್ತೆರ. ಮೈಸೂರದ ಉದ್ಯಮಿ ಹರ್ಷ ಮೇಲಂಟ ಬೊಕ್ಕ ಕುಡ್ಲದ ಸಂತೋಷ್ ಸಿಕ್ವೇರ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸಾನ್ನಿಧ್ಯದ ಎತ್ವಾಸಿ ಸಾಮರ್ಥ್ಯದ ಜೋಕ್ಲಿಡ್ದ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಗಸ್ತ್ಯ ಕುಂಭಕರ್ಣ ಕಾಳಗ ಆಟ, ಸಾಮೂಹಿಕ ನೃತ್ಯ ಬೊಕ್ಕ ಕಲ್ಲುಟ್ಟಿ ಕಲ್ಕುಡ ನಾಟಕ ಪ್ರದರ್ಶನ ಅಂಡ್. ಮಾರ್ಚ್ 1 ಐನು ಮುಟ್ಟ ಉಳ್ಳಾಲ ತಾಲೂಕದ ಬೊಲ್ಮಾ ಗ್ರಾಮ ಪಂಚಾಯತದ ನಿಲೆಟ್ ಬೆಲ್ಮಾ ಉತ್ಸವ ನಡ್ತೊಂದುಂಡೊಂದು ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಅಬ್ದುಲ್ ಸತ್ತಾರ್ ಪಂತೆರ. ಉಳ್ಳಾಲ ತಾಲೂಕು ಬೊಲ್ಮಾ ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಸಿಎಂ ಅಬ್ದುಲ್ ಸತ್ತಾರ್ ಸುದ್ದಿ ಕುಟುಡ್ ಪಾತ್ರೆಡ್ ಉಳ್ಳಾಲ ತಾಲೂಕದ ಬೊಲ್ಮಾ ಗ್ರಾಮ ಪಂಚಾಯತ್ ಸದಸ್ಯರಿಗೆಡ ಬೆಲ್ಮಾ ಉತ್ಸವ ಸಮಿತಿ ನಡಪಾದ ಕುರ್ಪನ ಭಾಷಾ ಸಂಸ್ಕೃತಿ ಸಂಭ್ರಮ ತೋಜವನ ಬೊಲ್ಮಾ ಉತ್ಸವ ಬೇತೆ ಬೇತೆ ಸಾಂಸ್ಕೃತಿಕ ಗುಬ್ಬು ಕಾರ್ಯಕ್ರಮಗಳನ್ನು ಒಟ್ಟಿಗೂ ಮಾರ್ಚ್ 1 ಐನು ಮುಟ್ಟ ನಡಪರೆ ಉಂಡು. ಉತ್ಸವದ ಮೆರವಣಿಗೆಯನ್ನು ಪಂಚಾಯತದ ದುಂಬುದ ಗುರ್ಕಾರ್ಯರು ಯೂಸುಫ್ ಬಾವ ಉದಿಪನ ಮಲ್ಪುವೆರ. ದೇರ್ಲಕಟ್ಟದ ಮೈದಾನೋಡು ಶಾಸಕರು ಯುಟಿ ಖಾದರ್ ಬಾವಟೆಯರವರು ಒಟ್ಟು 5 ದಿನ ಈ ಕಾರ್ಯಕ್ರಮ ನಡಪರ ಇದ್ದದು. ಬೇತೆ ಬೇತೆ ಕಾರ್ಯಕ್ರಮಗಳಿಗೆ ಒಂದು ಸಾಕ್ಷ್ಯಾಯರ ಉಂಡು. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ಕೆಎಸ್ ಹೆಗ್ಡೆ ಆಸ್ಪತ್ರೆದ ವಿಶಾಲ್ ಹೆಗ್ಡೆ ಇಂಚ ಬಿನ್ನೇರ್ ಪಾಲ್ದಿತುನರಂದು ಅಬ್ದುಲ್ ಸತ್ತಾರ್ ಪಂಡಿರ. ಬೆಲ್ಮಾ ಉತ್ಸವ ಸಮಿತಿದ ಪ್ರಧಾನ ಸಂಚಾಲಕರು ಚಂದ್ರಹಾಸ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರು ಇಬ್ರಾಹಿಂ, ದುಂಬುದ ಸದಸ್ಯರು ಕಬೀರ್ ಸುದ್ದಿ ಕೊಟ್ಟಿದ್ದಾರೆ. 1ನೇ ತಾರೀಕು ಬುಧವಾರ ದೇರ್ಲಕಟ್ಟೆ ಬೆಲ್ಮಾ ಗ್ರಾಮ ಪಂಚಾಯತ್ನಿಂದ ಮೆರವಣಿಗೆ ಹೊರಟು ನಾಟಕ ಆಗಿ ಮೈದಾನದಲ್ಲಿ ಸಮಾರಂಭ ಮೆರವಣಿಗೆಯ ಸಮಾರಂಭ ಅಂದರೆ 9 ಗಂಟೆಗೆ ನಡೀಲಿಕ್ಕಿದೆ. ಅದಲ್ಲದೆ
9:30ರಿಂದ ಸಭಾ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ. 11 ಗಂಟೆಗೆ ನಮ್ಮ ಗ್ರೀನ್ ಗ್ರೌಂಡ್ನಲ್ಲಿ ನಡೆಯುವಂಥ ಬ್ರಹ್ಮೋತ್ಸವ ಸಮಾರಂಭದ ಕ್ರೀಡಾಕೂಟ. ಈ ಕ್ರೀಡಾಕೂಟವು ಉಳ್ಳಾಳ ತಾಲೂಕು ವ್ಯಾಪ್ತಿಯ 17 ಗ್ರಾಮ ಪಂಚಾಯತ್ ಮತ್ತು ಒಂದು ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ ಇದರ ಅಧ್ಯಕ್ಷರುಗಳು, ಸರ್ವ ಸದಸ್ಯರುಗಳು ಮತ್ತು ಅಧಿಕಾರಿ ವರ್ಗದವರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಉಡುಪಿ ಜಿಲ್ಲೆ ಕಾಪು ತಾಲೂಕು ಶಿರುವ ಗ್ರಾಮದ ಬಬ್ಬರಿಯ ದೇವಸ್ಥಾನ ಮಟ್ಟಾರದ ಬ್ರಹ್ಮ ಕಲಶ ವರ್ಷಾದಿ ನೇಮದ ಕಾರ್ಯಕ್ರಮಲು 2 ದಿನ ನಡೆತಿದ್ದದು. ಬ್ರಹ್ಮ ಕಲಶದ ದಿನ ರಾತ್ರಿ ನಂದಿಗೋಣ ಬೊಕ್ಕ ಬಬ್ಬರಿಯ ನೇಮ ನಡೆತಂಡು. ತುಳುನಾಡ ಒಂಜಿ ಕುಂದು ಸಾರ ಭೂತಲೆಡ್ ಬಬ್ಬರಿಯಲ್ಲ ಒಂಜಿ ಪ್ರಧಾನ ದೈವಾದಿತ್ತದ ಕಡಲಬರಿ ಪ್ರದೇಶಲೆಡ್ ನೆಲೆ ಉರ್ದು ಭಕ್ತರನ್ನು ಕಾತೊಂದು ಬೈದಿನ ಸತ್ಯ ಆದುಂಡು. ಮುರವ ಸಾವುಕಾರನ 7 ಬ್ಯಾರಿ ಜೂಕುಲು ಪಡಾವುಡು ಮುತ್ತುರತ್ನ ವಜ್ರದಿಂಜ ಒಂದು ಕಡಲ್ಡೇ ಬನ್ನಗ ಬಡಕಾಯಿ ದಿಕ್ಕಡ್ದು ಬತ್ತಿನ ಕಲ್ಲ ಪಡವುದಕ್ಲೆಗ್ ಬೊಕ್ಕ ತೆನಕಾಯ್ದು ಬತ್ತಿನ ಬ್ಯಾರಿ ಪಡವುದಕ್ಲೆಗ್ 7 ಎನ್ಮ ಪಗಿಲು ಕಾಳಗಾದ ಬ್ಯಾರಿ ಪಡವುದರಿದ್ ನೀರ್ ದಿಂಜನಗ ಪಡವು ಮುರ್ಕೊಂಡ್ಗೆ ಕಂತೆ ಬ್ಯಾರಿಲ್ ಕಂತ್ಯೋ ನೀಂದಿ ಮರಕಲೆರು ಮಿತ್ತು ಬುರಿಯರ ಓರಿ ಬ್ಯಾರಿ ಕಲ್ಲು ತಿಡ್ಡಿ ಕಾಪುಡು ಕರಿಬೂಡ್ದು ಮಿತ್ತು ಬತ್ತೆಗೆ ಆದಿಪುರಾಂದ ಬೆರ್ಮಿರು ಪೊಡಿ ಕಲಾಯ ಬೆರ್ಮೆರ್ನ ಬಲತ ಮೇಟ್ ಜೋಗದ ಬ್ಯಾರಿ ಬೋದು ಮಯಕಾದ ಒರಿಯನ ಮೇಟ್ ಬತ್ತದ ಅಲ್ಪಡ್ದು ಬೊಬ್ಬರಿಯ ದೈವಾದ ತುಳುನಾಡ ಟೊರ್ಮೆಲ ಪಡ್ಡೈ ಕಡಲ ಬರಿಟ ನೆಲೆ ಊರೊಂದು ಬತ್ತೆ ಅಂದ್ ಬೊಬ್ಬರಿಯನ ಪಾಡ್ದನ ಕಥೆಡ್ದು ತಿರಿದು ಬರ್ಕೊಂಡು ಬೆರ್ಮೆರನ ದಯಟು ಉಂಡಾಯಿ ಸತ್ಯ ಬೊಬ್ಬರಿಯೇ ಮೂಡಾಯಿಗಟ್ಟದ ರಾಜ್ಯೊಡ್ದು ಪಡ್ಡಾಯಿ ಸಮುದ್ರ ಮುಟ್ಟ ಬಡಕಾಯಿ ಅಂಕೋಲೊಡ್ದು ತೆನಕಾಯಿ ಕಾಪು ಮುಟ್ಟ ಗಡುವಾಡ ಸ್ಥಳೊಟ್ಟು ನಾಗಜಿಡೆ ಪಾಡಿಕಲ್ಲದವಲು ಬೆರ್ಮೆರೆಗುಂಡ ಗದ್ದಿಗೆದವಲು ದೇವೆರೆ ದೇವಸ್ಥಾನದವಲು ವಾಸಾದ ಕಾಲ ಪ್ರಪಂಚ ಬಲಿದೆ ತೊನ್ನ ಬೊಬ್ಬರಿಯೇ ಬ್ರಹ್ಮ ಬೊಬ್ಬರಿ ಅಂದ್ ಪನ್ಪಾವೊಂದು ಬೈದೆ. ಉಡುಪಿ ಜಿಲ್ಲೆ ಕಾಪು ತಾಲೂಕು ಶಿರುವ ಗ್ರಾಮದ ಬೊಬ್ಬರಿಯ ದೇವಸ್ಥಾನ ಮಟ್ಟಾರ್ದ ಬ್ರಹ್ಮ ಕಲಶ ವರ್ಷಾದ ನೇಮದ ಕಾರ್ಯಕ್ರಮಲು 2 ದಿನ ನಡೆದಿತ್ತದ. ಬ್ರಹ್ಮ ಕಲಶದ ದಿನ ರಾತ್ರಿ ದೈವಲನ ನೇಮಗು ಅಟ್ಟಣೆ ಆದಿತ್ತಂಡ. ವರ್ಷಾದ ನೇಮಡು ದುಂಬತ್ತ ನಂದಿಗೋಣ ನೇಮ 5 ಬೊಕ್ಕ ಬಬ್ಬರಿಯ ನೇಮ ನಡತಂಡ. ಗ್ರಾಮದ ಭಕ್ತಿರ ಬೊಕ್ಕ ಊರು ಪರ ಊರ್ಲೆನ ಭಕ್ತಿರ ನೇಮ ತುದು ಮೂಲ್ಯ ಪ್ರಸಾದ ಅದೆತ್ತೊಂಡಿರ. ಕೇಂಜ ಶ್ರೀಧರ ತಂತ್ರಿ ಮುಖ್ಯ ಪುರೋಹಿತರು ವೇದಮೂರ್ತಿ ಗುಂಡು ಭಟ್ರೀತದ ನಡತಿನ ನೇಮದ ಪುರ್ತುಡು ಬಬ್ಬರಿಯ ದೈವಸ್ಥಾನ ಮಟ್ಟಾರ್ದ ಗುರುಕಾರ್ಯರು ರತ್ನಾಕರ ಹೆಗ್ಡೆ ಮಟ್ಟಾರ ಮುಕ್ತೇಸರ ಎಂ ಗಿರೀಶ್ ಹೆಗ್ಡೆ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರೇತದ ದೈವಲೆನ ಇಂಬು ನಟ್ಟೊಂದು ಮೂಲ್ಯ ಪ್ರಸಾದ ದೆತ್ತೊಂಡೆರ. ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನಾನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.